ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಾರದಾ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿಂದ ಬರ್ತಿದ್ದೀನಿ? ನಾವು ಕಾವೂರು ಹೌಸಿಂಗ್ ಬೋರ್ಡ್ ಕಾಲೋನಿಯಿಂದ. ಹಾಂ, ಕಾವೂರಿಂದ ಸೀದಾ ನಮ್ಮ ಸೌರಜ ಅಡುಗೆ ಮನೆ ಬಂದಿದ್ದೀರಾ. ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ? ನಾನು ಗುಳಿಯಪ್ಪ ಅಂತ. ಹುಳಿಯಪ್ಪನ? ಗುಳಿಯಪ್ಪನ ಅಂದರೆ ಅದಂತ ಗುಳಿ ಆಗಿರುತ್ತೆ ಹಾಗೆ? ಹಾಂ, ಓಕೆ. ಇನ್ನೊಂದು ಸ್ವೀಟ್, ಇನ್ನೊಂದು ಕಷಾಯ. ಅದು ಈ ಬಿಸಿಲಿಗೆಲ್ಲ ಕುಡಿದ್ರೆ ಒಳ್ಳೆ ಆಗ್ತದೆ. ಜೀರಿಗೆ, ಕೊತ್ತಂಬರಿ, ಮೆಂತೆ, ಅದು 3 ಹಾಕಿ ಬೆಲ್ಲ ಹಾಕಿ ಕಷಾಯ. ಗಮ್ಮತ್ ಕಷಾಯ ಅಷ್ಟೇ. ಟೀ ಕುಡಿಯೋ ಬದಲು ಒಮ್ಮೆ ಕಷಾಯ ಎಲ್ಲ ಕುಡಿಯೋದು. ಓಕೆ, ಒಂದು ಗುಳಿಯಪ್ಪ, ಇನ್ನೊಂದು ಕಷಾಯ, ಎರಡು ಮಾಡ್ಲಿಕ್ಕೆ ಅಡುಗೆ ರೂಮ್ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಈಗ ಫಸ್ಟಿಗೆ ಯಾವುದು ಗುಳಿಯಪ್ಪ ಮಾಡೋದಾ? ಓಕೆ, ಫಸ್ಟಿಗೆ ಗುಳಿಯಪ್ಪಗೆ ನೀವು ಏನೆಲ್ಲ ತಂದಿದ್ದೀರಾ? ಗುಳಿಯಪ್ಪಕ್ಕೆ ಬೆಲ್ಲ ಮತ್ತು ಎಳ್ಳು, ಒಣ ಕೊಬ್ಬರಿ, ಜೀರಿಗೆ, ಏಲಕ್ಕಿ, ಬಾಳೆಹಣ್ಣಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ನೀವು ಆಲ್ರೆಡಿ ಇದೇನು ಅಂದರೆ ಈಗ ರೆಡಿ ಮಾಡಿ ತಂದಿದ್ದೀರಾ? ಓಕೆ, ಅಂದರೆ ಅದು ಹೇಗೆ ಮಾಡೋದು? ಅಂದರೆ ಅದೇ ಬೆಳ್ತಿಗೆ ಅಕ್ಕಿಯನ್ನು 2 ಗಂಟೆ ನೆನೆಲಿಕ್ಕೆ ಹಾಕಬೇಕು. ಆಮೇಲೆ ಅದು ಒಣಗುವ ಬಿಸಿಲಿಗೆಲ್ಲ ಅದರ ಫಸ್ಟ್ ಆರಲಿಕ್ಕೆ ಸ್ವಲ್ಪ ಗಾಳಿಗೆ ಬಿಡಬೇಕು. ಒಂದು ಏನಾದರೂ ಬಟ್ಟೆಯಲ್ಲಿ ಹಾಕಿ ಮತ್ತೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಅದಕ್ಕೆ ಒಂದು 2 ಲೋಟೆ ಅಕ್ಕಿ ಇದ್ರೆ ಒಂದು 1/4 ಲೋಟೆಯಷ್ಟು ಮೈದಾ ಮಿಕ್ಸ್ ಮಾಡಿ ಅಕ್ಕಿಗೆ ಮೈದಾ ಬೆಲ್ಲದ ನೀರಲ್ಲಿ ಕಲಸಿ ಸ್ವಲ್ಪ ಹೊತ್ತು ಇಡುದು. ಆಮೇಲೆ ಇದನ್ನೆಲ್ಲ ಸೇರಿಸುದು. ಬೆಲ್ಲ, ಕೊಬ್ಬರಿ, ಜೀರಿಗೆ, ಎಳ್ಳು ಅದೆಲ್ಲ ರೆಡಿ ಮಾಡಿಡ್ತೇವೆ. ಈ ಜೀರಿಗೆಯನ್ನು ಪುಡಿ ಮಾಡಿ ಇಟ್ಟಿರ್ತೇವೆ. ಕೊಬ್ಬರಿಯನ್ನು ಕೂಡ ನಾವು ಮಿಕ್ಸ್ ಕೊಬ್ಬರಿಯನ್ನು ಹೀಗೆ ಪೀಸ್ ಮಾಡಿ ಅಂದ್ರೆ ಈಗ ನಾವೀಗ ಅದನ್ನು ಗುಳಿ ಬಿಡುವಾಗಲೇ ಅದು ಇದರಲ್ಲೆಲ್ಲ ಉಂಟು, ಇದರನ್ನ ಹಾಕುದು ಅಷ್ಟೇ. ಓಕೆ, ಹಾಗಾದ್ರೆ ನೀವು ಈಗ ರೆಡಿ ಮಾಡಿಯೇ ತಂದಿರ? ಯಾವುದು ಈಗ ಗುಳಿಯಪ್ಪಕ್ಕೆ ಏನೆಲ್ಲ ಬಾಳೆಹಣ್ಣು ಎಲ್ಲ ಇದ್ದೆ ಎಲ್ಲ ಮಾಡಿ ನಮಗೆ ಇಲ್ಲಿ ಕೆಲಸ ಬೇಡ ಅಂತೇಳಿ ಮನೆಯಿಂದ ಮಾಡಿ ರಪ್ಪ ತಂದಿದ್ರಲ್ಲ. ಓಕೆ, ಈಗಾಗ ನನಗೆ ಏನು ಬೇಕು ನಿಮಗೆ? ತವ ಬೇಕಲ್ಲ, ಯಾರು ಒಲೆ ಒರೆಸ್ಬೇಕಲ್ಲ. ಓಕೆ, ಇದಕ್ಕೆ ಆಯಿಲ್ ಹಾಕ್ಬೇಕಾ, ತುಪ್ಪ ಹಾಕುವ? ಓಕೆ, ತುಪ್ಪ ಅಂತ ಬಂದಾಗ ಶುದ್ಧವಾದಂತಹ ಕೇತಿ ಹಸುವಿನ ತುಪ್ಪ ಇದೆ. ನಮ್ಮ ಮನೆಯಲ್ಲೆಲ್ಲ ಬಳಸಿದರೆ ಇದು ಮನೆಯಲ್ಲಿ ನಾವು ಈಗ ನಾರ್ಮಲ್ ತುಪ್ಪ ಮಾಡ್ತೇವಲ್ಲ ಹಾಗೆ ಹಸುವಿನಿಂದ ಮಾಡಿದಂಥ ತುಪ್ಪ. ಅದು ಸ್ವಲ್ಪ ಹಾಕಬೇಕಾ? ಮತ್ತೆ ಅದಕ್ಕೆ ಫುಲ್ ಹಾಕ್ಲಿಕ್ಕೆ ಉಂಟು ಎಣ್ಣೆ. ಅದು ಎಣ್ಣೆಯಲ್ಲಿ ಬರಬೇಕು ಈಗ ಮೇಲೆ. ಫಸ್ಟಿಗೆ ಈಗ ಈ ಥರ ಸಾಕು ತುಪ್ಪ, ಎಣ್ಣೆ ಸ್ವಲ್ಪ ಜಾಸ್ತಿ. ಇದರ ಮೇಲೆ ಎಣ್ಣೆ ಹಾಕ್ಬೇಕಲ್ವಾ? ಎಣ್ಣೆಯಲ್ಲಿ ಅದು ಒಯ್ಯೋದು. ಓಕೆ, ಈ ಪಾತ್ರೆಯಲ್ಲಿ. ಓಕೆ, ತುಪ್ಪ ಹಾಕಬೇಕಾ? ಸಾಕು, ಇನ್ನು ಎಣ್ಣೆ. ಓಕೆ, ತುಪ್ಪದ ಫ್ಲೇವರ್ ಇರಲಿ ಅಂತೇಳಿ ಸ್ವಲ್ಪ ತುಪ್ಪ ಹಾಕೊಳ್ಳೋದು ಅಷ್ಟೇ. ಆಯಿಲ್ ಅಂತ ಬಂದಾಗ ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಫುಲ್ ಹಾಕ್ಲಾ? ಅಲ್ಲ, ಅದು ಹೀಗೆ ಬರಬೇಕು ನೋಡಿ, ಫುಲ್. ಅಷ್ಟು ಸಾಕು. ಓಕೆ, ಆಯಿಲ್ ಜಾಸ್ತಿ ಆಗಲ್ಲ? ಇಲ್ಲ, ಅದು ಎಣ್ಣೆಯಲ್ಲಿ ಎಣ್ಣೆಯಲ್ಲೇ ಕಾಯಬೇಕಲ್ಲ. ನಾವೀಗ ಡೀಪ್ ಫ್ರೈ ಮಾಡಿದಾಗೆ, ಈಗ ನಾವು ಬಣೆಲೆಯಲ್ಲಿ ಹಾಕಿ ಮಾಡಿದಾಗೆಲ್ಲ ಆ ಥರ. ಹಾಗಾದರೆ ಇದು ಆಯಿಲ್ ಬಿಚ್ಚಾಗಲಿಕ್ಕೆ ಸ್ವಲ್ಪ ಟೈಮ್ ತಗೋತದೆ. ಇದು ಸ್ವಲ್ಪ ಕಾಯಬೇಕಂತ. ಹೌದಾ? ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ ಹೇಗೆ?
ಅಲ್ಲ, ನಾನು ಮತ್ತೆ ಸೊಸೆ ಇಬ್ಬರು ಮಾಡ್ತೇವೆ. ಸೊಸೆ ಇದ್ದಾರಾ? ಓಕೆ. ಇದು ಯಾರು ನೀವೇ ಟ್ರೈ ಮಾಡಿದ ಅಥವಾ ಹೇಗೆ ಈ ಥರ ಅಡುಗೆ? ನಾನೇ ಮಾಡಿದ್ದು. ನೀವೇ ಮಾಡಿದ? ಇದು ಹಳೆ ಕಾಲದ ಅಡುಗೆನಾ ಅಥವಾ ಇವಾಗನ ಹೇಗೆ? ಅಂದರೆ ಎಲ್ರಿಗೂ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಇದು. ಓಕೆ. ಮತ್ತು ಈ ಥರ ಅಲ್ಲ, ಅದೇ ಮತ್ತೆ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಉಂಟು. ಕೆಲಸ ಅಷ್ಟು ಚಿಕ್ಕ ಬಿಡುದಾ? ಹೌದು. ಓಕೆ. ಫುಲ್ ಬಿಡ್ಬೋದಲ್ಲ? ಹಾಂ. ಓಕೆ. ಪರಿಮಳ ನೋಡಿ, ಬಾಳೆಹಣ್ಣೆಲ್ಲ ಬೆಲ್ಲಕ್ಕೆ ಮಿಕ್ಸ್ ಆದ ಪರಿಮಳ ಆಗಿ ಘಮ ಘಮ ಬರ್ತುಂಟಲ್ಲ. ಇದು ಮಾತ್ರ ಆಯಿಲ್ ಅಂತೂ ಜಾಸ್ತಿ ತಗೊಳ್ತಾರಲ್ಲ? ಜಾಸ್ತಿ ಅಷ್ಟೊಂದು ಎಳೆಯೋದಿಲ್ಲ. ಹಾಂ, ಅದೇ. ಈಗ ಇದರಲ್ಲಿ 2 ಸಲ ಹಾಕ್ಲಿಕ್ಕೆ ಆಗ್ತದೆ. ಆಗಲಿಲ್ಲ ನೋಡಿ, ಸ್ವಲ್ಪ ಕಾಯಿ. ಈ ಥರ ತಿಂಡಿಯನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೋದಲ್ಲ? ಒಂದು ವಾರ ಎಲ್ಲ ಏನಾಗುದಿಲ್ಲ. ಏನಾಗಲ್ಲ? ಹೌದು. 1 ವಾರ ಅಂತ ಏನಾಗುದಿಲ್ಲ. ಏನಾಗಲ್ಲ? ಹೌದು. ನಂದು ಎಲ್ಲ ಹೊರಗಿದ್ದಾರೆ ತಂಗಿ ಮಕ್ಕಳೆಲ್ಲ, ಅವರು ಹೋಗುವಾಗ ತುಂಬ ಮಾಡಿ ತಗೊಂಡು ಈ ಥರ ಮಾಡಿ ಕೊಡ್ತೀರಲ್ಲ? ಓಕೆ. ರೆಡಿಯಾ? ಹಾಂ, ಅದಕ್ಕೆ ಗ್ಯಾಸ್ ಆಫ್ ಮಾಡೋದಾ ಅಂತ. ಓಕೆ, ಆಫ್ ಮಾಡೋದಾ? ಏನು ಹೆಸರು ಹೇಳಿದ್ರಿ ನೀವು? ಗುಳಿಯಪ್ಪ. ಗುಳಿಯಪ್ಪ ರೆಡಿ ಅಲ್ಲ? ಆಮೇಲೆ ಅಪ್ಪ ಅಂತ ಸಿಗುತ್ತಲ್ಲ, ಇದು ಹೀಗೆ ಅಲ್ಲ ಮಾಡೋದು ಈಗ? ಹೌದು. ಈ ಪ್ರಸಾದ ಎಲ್ಲ ಸಿಗುತ್ತೆ ನೋಡಿ. ಅದೇ ಗಣಪತಿಗೆ ಆ ಥರ ಎಲ್ಲ. ಮತ್ತು ತಿಂಡಿಗೆ ಬೆಲ್ಲ ಹಾಕೋದು ಮಾಡ್ತಾರೆ. ಬೆಲ್ಲ ಹಾಕೋದು ಮಾಡ್ತಾರಲ್ಲ? ಓಕೆ, ಆಫ್ ಮಾಡಿದ್ದೇನೆ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಬೆಚ್ಚ ಉಂಟಲ್ಲ, ಹಾಗೆ ನೀವು ಸ್ಪೂನಲ್ಲಿ ಮಾಡ್ತಾಯಿದ್ದೀರಾ? ಹೌದು, ಕೈಯಲ್ಲಿ ಬೇಡ. ಓಕೆ, ಬಿಸಿ ಬಿಸಿಯಾದ ಗುಳಿಯಪ್ಪ ರೆಡಿ ಅಲ್ಲ? ಓಕೆ. ಮೇಲ್ಗಡೆ ನೀವು ಎಳ್ಳೆಲ್ಲ ಹಾಕಿದ ಕಾರಣ ಬಿಳಿ ಬಿಳಿ ಕಾಣ್ತಾ ಉಂಟು. ಹಾಗೆ ಎಳ್ಳು ಜೊತೆ ಗುಳಿಯಪ್ಪ ಎಲ್ಲ ತಿಂದರೆ ಗಮ್ಮತ್ತಿರ್ಬೋದಲ್ಲ? ಓಕೆ, ಟೇಸ್ಟ್ ನೋಡುವಾಗದೆ ನೋಡಿ, ಟೇಸ್ಟ್ ನೋಡಿವಲ್ಲ? ಓಕೆ, ಶಾರದವರು ಸಾಕಾಗಿರುವಂತಹ ಗುಳಿಯಪ್ಪ ರೆಡಿ ಮಾಡಿಕೊಟ್ಟಿದ್ದಾರೆ. ಬಿಸಿ ಬಿಸಿ ಏನು ಗುಳಿಯಪ್ಪ ಹೊಡಿತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಗುಳಿಯಪ್ಪ ತಯಾರಿಸುವ ವಿಧಾನ. ಮೊದಲು 1 ಕಪ್ ಬೆಳ್ತಿಗೆ ಅಕ್ಕಿ ಪುಡಿಗೆ 1 ಕಪ್ನಷ್ಟು ಬೆಲ್ಲದ ಪಾಕ, ಕೊಬ್ಬರಿ ಚೂರು, ಜೀರಿಗೆ ಪುಡಿ, ಎಳ್ಳು, ಬಾಳೆಹಣ್ಣಿನ ಚೂರುಗಳು ಹಾಕಿ ಕಲಸಿಟ್ಟುಕೊಳ್ಳಿ. 2 ಗಂಟೆಗಳ ಕಾಲ ನೆನೆಯಲು ಇಟ್ಟು ಗುಳಿಯಪ್ಪದ ಕಾವಲಿಗೆ ಸ್ವಲ್ಪ ತುಪ್ಪ ಹಾಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹಿಟ್ಟನ್ನು ಹುಯ್ದು ಬೇಯಿಸಿ 2 ಕಡೆ ಕಾಯಿಸಿಕೊಳ್ಳಿ. ಈಗ ರುಚಿಕರವಾದ ಗುಳಿಯಪ್ಪ ರೆಡಿ. ಓಕೆ, ನೋಡಿದ್ರಲ್ಲ ಗುಳಿಯಪ್ಪ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸಿವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೋದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಶಾರದಾ ಮ್ಯಾಮ್ ಸಾಕಾಗಿರುವಂತಹ ಗುಳಿಯಪ್ಪ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಕಷಾಯ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಕಷಾಯ ಅಲ್ಲ? ಫಸ್ಟಿಗೆ ನೀರಿಡುದು. ಫಸ್ಟಿಗೆ ನೀರಿಡುವ. ನೀವು ಯಾವುದರ ಕಷಾಯ ಅಂತ ಹೇಳಿದ್ರಿ? ಜೀರಿಗೆ 2 ಗ್ಲಾಸ್ ನೀರಿಗೆ. ಓಕೆ, ನೀವು ಖಾಲಿ ಕಷಾಯಕ್ಕೆ ಬೆಲ್ಲ ಮತ್ತು ಹುಡಿ ತಿಂದಿದ್ರು ಅಂದ್ರೆ ಇದು ಏನು ಹುಡಿಗೆ ಎಲ್ಲ ಹಾಕಿದ್ದೇನೆ. ರೆಡಿ ಮಾಡಿದ್ರಾ? ಕೊತ್ತಂಬರಿ, ಜೀರಿಗೆ, ಕೊತ್ತಂಬರಿ, ಆಮೇಲೆ ಮೆಂತೆ ಇದು 3 ಹಾಕಿ ಪುಡಿ ಮಾಡಿ ತಂದಿದ್ದೆ. ಪುಡಿ ಮಾಡಿ ತಿಂದ್ರೆ ಜೀರಿಗೆ, ಕೊತ್ತಂಬರಿ, ಮೆಂತೆಯನ್ನ ಮೊದಲೇ ಪುಡಿ ಮಾಡಿ ರೆಡಿ ಇಟ್ಕೊಳ್ಬೇಕು. ಉರಿಬಾರ್ದು, ಇದು ಹಸಿಯೇ ಮಾಡಬೇಕು. ಹಸಿ ಮಾಡಿಯಾ? ಓಕೆ, ಈಗ ಜೀರಿಗೆಲ್ಲ ಹಸಿಯೇ ಪುಡಿ ಮಾಡೋದು. ಒಣಗಿಸಿ ಪುಡಿ ಮಾಡೋದು. ತೊಳೆದು ಒಣಗಿಸಿ ಪುಡಿ ಮಾಡೋದು. ಕಲ್ಲಿನಲ್ಲೆಲ್ಲ ಗುದ್ದಿ ಪುಡಿ ಮಾಡಬೇಕು. ಮಿಕ್ಸಿಯಲ್ಲಿ ಆಗ್ತದಲ್ಲ? ಓಕೆ, ಹಾಗಾದರೆ ಇದು ಜೀರಿಗೆ, ಕೊತ್ತಂಬರಿ, ಮೆಂತೆ 3 ಬಗೆನಾ? 3 ಬಗೆನ ನೀವು ಈಗ ಹಸಿಯಾಗಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿದ್ರಲ್ಲ? ಈಗ ಇಲ್ಲದ ನಾರ್ಮಲ್ ಆಗಿ ಹಸಿ ಎಲ್ಲ ಹುಡಿಯಾಗೋದು ಕಡಿಮೆ, ಜೀರಿಗೆಲ್ಲ ಹುಡಿಯೋದು ಕಡಿಮೆ. ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಹುಡಿ ಮಾಡಬೇಕಲ್ಲ? ಆಮೇಲೆ ಬೆಲ್ಲ ಹಾಕೋದು. ಆಮೇಲೆ ಅದಕ್ಕೆ ಬೆಲ್ಲ ಹಾಕೋದು. ಈಗ ಕಷಾಯಕ್ಕೆ ಬೆಲ್ಲನೇ ಹಾಕಬೇಕು. ಇಲ್ಲ ಸಕ್ಕರೆ ಆಗ್ತದ ಇದಕ್ಕೆ? ಸಕ್ಕರೆ ಹಾಕಿ ಮಾಡೋದಿಲ್ಲ. ಸಕ್ಕರೆ ಹಾಕಿ ಮಾಡೋದಿಲ್ಲ. ಕಷಾಯ ಅಂತ ಹೇಳಿದ್ರೆ ಬೆಲ್ಲನೇ ಆಗಬೇಕಲ್ಲ? ಓಕೆ, ಈಗ ಆಲ್ರೆಡಿ ನೀವು ಇದನ್ನು ಹುಡಿ ಮಾಡುವ ಕೆಲಸ ಇಲ್ಲ, ಹುಡಿ ಮಾಡಿಯೇ ತಂದಿದ್ರ. ಹಾಗಾಗಿ ನಮಗೀಗ ಕಷಾಯ ಮಾಡುವ ಕೆಲಸ ಮಾತ್ರ ಬೇಕಲ್ಲ? ಓಕೆ, ಹಾಗಾದರೆ
ಫಸ್ಟಿಗೆ ನಿಮಗೆ ಏನು ಬೇಕು? ನೀರು ಬೇಕಾ? ನೀರಿಗೆ ಕಷಾಯ ಮಾಡುವ ಪಾತ್ರೆ ಬೇಕಲ್ಲ? ಓಕೆ, ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ಇದಕ್ಕೆ ನೀರು ಹಾಕುವ? ನೀರು ಎಷ್ಟು ಬೇಕಾದ್ರೂ ಹಾಕ್ಬೋದಲ್ಲ? ಅದೇ ನೀವು ಕುಡಿಯೋರಿದ್ರೆ ನಾವು ಕುಡಿತೇವೆ, ನೀವು ವೇಸ್ಟ್ ಮಾಡಬೇಡಿ. ಓಕೆ, ಸಾಕಾ? ಹಾಕಿ ಸ್ವಲ್ಪ ಬೆಲ್ಲ ಉಂಟಲ್ಲ, ಹಾಂ ಸಾಕು. ಓಕೆ ಓಕೆ, ಇದರಲ್ಲಿ ಒಂದು ಸಾಧಾರಣ ಒಂದು 3 ಗ್ಲಾಸ್ನಷ್ಟು ನಾವು ತಗೊಂಡಿದ್ದೇವಲ್ಲ ಯಾವುದು ನೀರು. ಈಗ ನೀರು ಸ್ವಲ್ಪ ಬೆಚ್ಚಗಾಗಬೇಕು, ಆಮೇಲೆ ಬೆಲ್ಲ ಹಾಕೋದಾ? ಬೆಚ್ಚಾದ ನಂತರ ಬೆಲ್ಲ ಹಾಕುವಲ್ಲ? ಹಾಕ್ಬೋದು, ಈಗಲೇ ಹಾಕೋದಾ? ಓಕೆ, ಒಂದು 100 ಗ್ರಾಮ್ಸಿನಷ್ಟು ಬೆಲ್ಲ. 100 ಗ್ರಾಮ್ಸ್ನಷ್ಟು ಬೆಲ್ಲನಾ? ಓಕೆ, ನೀವು ಅದು ಹುಡಿ ಈಗ ಜೀರಿಗೆಲ್ಲ ಎಷ್ಟು ತಗೊಂಡಿದ್ದೀರಾ? ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಎಷ್ಟು ಬೇಕಷ್ಟು. ಅಂದರೆ ಈಗ ಮ್ಯಾಕ್ಸಿಮಮ್ ನೀವು ಈಗ ಇಷ್ಟಕ್ಕೆ ಒಂದು ಇಂಥ ಸ್ಪೂನಲ್ಲಿ 2 ಸ್ಪೂನ್ ಕೊತ್ತಂಬರಿ, 2 ಸ್ಪೂನ್ ಅರ್ಧ ಜೀರಿಗೆ, ಒಂದು ಚಿಟಿಕೆಯಷ್ಟು ಮೆಂತೆ ಅಷ್ಟೇ, ಮೆಂತೆ ಕಡಿಮೆ. ನಾರ್ಮಲ್ ನಾವು ಮಾಡೋದಾದ್ರೆ ಈಗ 2 ಸ್ಪೂನು ಕೊತ್ತಂಬರಿ ಜಾಸ್ತಿ, 2 ಸ್ಪೂನ್ ಕೊತ್ತಂಬರಿಗೆ ಅರ್ಧ ಜೀರಿಗೆ, ಒಂದು ಚಿಟಿಕೆಯಷ್ಟು ಮೆಂತೆ. ನೋಡಿ, ಅದು ಗೊತ್ತಿರಬೇಕು, ಇಲ್ಲಾಂದ್ರೆ ಕಷಾಯ ನಾವು 2 ಸ್ಪೂನ್ ಕೊತ್ತಂಬರಿಗೆ 2 ಸ್ಪೂನ್ ಮೆಂತೆ ಹಾಕಿದ್ರೆ ಹೇಗಾಗ್ಬೋದು? ಕೈ ಆಗ್ಬೋದಲ್ಲ? ಮೆಂತೆ ಸ್ವಲ್ಪ, ಮೆಂತೆ ಕಾಲು ಸ್ಪೂನ್ನಷ್ಟು. ಓಕೆ, ಕುದಿಸಾಕ್ತೇನೆ. ಕುದೀಲಿ. ನಾವೀಗ ನಾರ್ಮಲ್ ಆಗಿ ಪ್ರಮಾಣ ಮಾಡುವಾಗ ಹಾಗೆ ಮಾಡಬೇಕಲ್ಲ? ಈಗ 2 ಸ್ಪೂನ್ ಕೊತ್ತಂಬರಿಗೆ ಆ ಥರ ಮಾಡ್ಕೊಳ್ಳಿ. ಆಗ ಆ ಥರ ಮಾಡಿ ರೆಡಿ ಮಾಡಿ ಇಟ್ಟರೆ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ಬೋದು. ಮಾಡಿ ಕುಡಿಲಿಕ್ಕೆ ಜಾಸ್ತಿ ಮಾಡೋದಾದ್ರೂ ಕೂಡ ಹಾಗೆ. ಈಗ 4 ಸ್ಪೂನ್ ಕೊತ್ತಂಬರಿ ಹಾಕಿದರೆ ಆ ಥರ 1 ಸ್ಪೂನು ಯಾವುದು ಜೀರಿಗೆ ಆ ಥರ ಎಲ್ಲ ಹಾಕ್ಬೋದು. ಜಾಸ್ತಿ ಹಾಕ್ಬೋದಲ್ಲ? ಓಕೆ, ಎಸ್ ಮ್ಯಾಮ್, ಕುದೀತಾ ಉಂಟು. ಇದು ನಾರ್ಮಲ್ ಆಗಿ ಕಷಾಯ ನಾವೀಗ ಯಾವುದಕ್ಕೆ ಈಗ ಅಂದರೆ ನಾವು ಬಿಸಿಲಿಂದೆಲ್ಲ ಹೋಗಿ ಬಂದರೆ ಈ ಕಷಾಯ ಕುಡಿದ್ರೆ ಒಳ್ಳೆ ಆಗ್ತದೆ. ಅಂದರೆ ಎಂತ ತಂಪು ಆಗ್ತದೆ? ಚಹಾ ಕಾಫಿ ಕುಡಿಯೋದಕ್ಕಿಂತ ಇದು ಕಷಾಯ ತುಂಬ ಒಳ್ಳೆ. ಕಷಾಯ ಒಳ್ಳೆಯದು. ಈಗ ಆರೋಗ್ಯ ದೃಷ್ಟಿಯಿಂದ ಯಾವುದು? ಈಗ ನಾವು ಕಾಳು ಮೆಣಸಿದ್ದು ಕುಡಿದಿದ್ರೆ ದೊಂಡೆ ನೋವಿಗೆ ಒಳ್ಳೆಯದು, ಆ ಥರ ಎಲ್ಲ ಹೇಳ್ತಾರೆ ನೋಡಿ. ಇದು ಅದೇ ಉಷ್ಣ ಪಿತ್ತ ಅಂಥದಕ್ಕೆಲ್ಲ ಒಂಥರ ಮದ್ದಿನ ಅಷ್ಟು ಒಳ್ಳೆಯದಲ್ಲ? ಓಕೆ, ಪಿತ್ತ ಉಷ್ಣಕ್ಕೆಲ್ಲ ಈ ಥರದ್ದು ಇದು ಮತ್ತೆ ಬಿಸಿಲಿಂದ ಬಂದು ಈ ಥರ ಮಾಡಿ ಕುಡಿದ್ರೆ ಒಳ್ಳೆಯದು. ಕೆಲವರು ಹಾಲು ಹಾಕ್ತಾರೆ, ಸೇರಿಸ್ಕೊಳ್ತಾರೆ. ಹಾಲು ಹಾಕಿದ್ರೆ ಚೆನ್ನಾಗಿರ್ಬೋದಲ್ಲ? ಇಲ್ಲ, ಅದು ಅಂದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಇದು ಮಾಡಿ ಕುಡಿತೇವೆ, ಹಾಲು ಹಾಕುದಿಲ್ಲ. ಹಾಲು ಹಾಕಲಿಕ್ಕೆ ಇಲ್ಲ? ಇದು ಆ್ಯಕ್ಚುಲಿ ಕಷಾಯ ಅಂತ ಮಾಡಿದರೆ ಹಾಲು ಹಾಕಿದ್ರೆ ಮಾಡಿದ್ರೆ ಒಳ್ಳೇದು ಅಂತಿಲ್ಲ? ಬೇಕಿದ್ರೆ ಆಪ್ಷನಲ್, ಹೀಗೆ ಕುಡಿಯೋದಕ್ಕಿಂತ ಹಾಲು ಹಾಕ್ಬೋದು. ಓಕೆ, ಕುದೀತಾ ಉಂಟು. ಅದಂದರೆ ಸ್ವಲ್ಪ ಹೊತ್ತು ಇದು ಜಾಸ್ತಿ ಬೇಯಬೇಕಾ? ಅದಂದರೆ ದಪ್ಪ ಬರ್ತದೆ, ಎಲ್ಲರೂ ಬರೀ ನೀರಿನಾಗಿರ್ತದೆ. ಹೌದು. ಏನು ಮಾಡ್ತಿದ್ದೀರಾ ಮ್ಯಾಮ್ ನೀವು ಫ್ರೀ ಟೈಮಲ್ಲೆಲ್ಲ? ಈಗ ಅಡುಗೆ ಎಲ್ಲ ಮಾಡ್ತೀರಾ, ಮತ್ತೆ ಫ್ರೀ ಟೈಮಲ್ಲೆಲ್ಲ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಭಜನೆಗೆ ಹೋಗೋದು. ಭಜನೆಗೆ ಹೋಗ್ತೀರಾ? ಓಕೆ, ಅಂದರೆ ತಂಡ ಉಂಟಾ ನಿಮ್ಮದು? ಓಕೆ, ಭಜನೆಗೆಲ್ಲ ಹೋಗ್ತೀರಾ? ಆಮೇಲೆ ಈ ಕಡೆ ದೇವಸ್ಥಾನ ಎಲ್ಲ ಹೋಗ್ತಾ ಇದ್ದೇವೆ ಭಜನೆ. ಓಕೆ, ಭಜನೆ ಹೆಸರು, ತಂಡದ ಹೆಸರು ಹೇಗೆ ನಿಮ್ಮದು? ಭಗವತಿ ಭಜನೆ ಮಂಡಳಿ ಯಾರ್ದು ಹೇಳಿದರೆ ಅದರಲ್ಲಿ ನೀವು ಇದ್ದೀರಲ್ಲ? ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಆಫ್ ಮಾಡೋದಾ? ಮಾಡಿ. ಓಕೆ, ಘಮ ಅಂತ ಬರ್ತುಂಟು ನೋಡಿ ಪರಿಮಳ, ಹಾಗೆ ಅಲ್ಲ? ಓಕೆ, ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಆರಿದಲ್ಲ? ಸ್ವಲ್ಪ ಚೆನ್ನಾಗಿದೆಯಲ್ಲ? ಈಗ ಗ್ಲಾಸ್ ಅಂತೂ ರೆಡಿ ಇದೆ, ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ತಗೊಳ್ಳಿ. ಓಕೆ, ಬಿಸಿಯಾದ ಯಾವುದು? ಜೀರಿಗೆ ಕೊತ್ತಂಬರಿ ಮೆಂತೆ ಹಾಕಿದ ಕಷಾಯ ರೆಡಿ ಅಲ್ಲ? ಓಕೆ, ಸ್ಪೆಷಲಾಗಿ ಈ ಕಷಾಯಕ್ಕೆ ಎಂತ ಹೆಸರು ಇಟ್ಟಿದ್ರಿ ನೀವು? ನಾವು ಜೀರಿಗೆ ಕಷಾಯ ಅಂತ ಹೇಳೋದಲ್ಲ, ಜೀರಿಗೆ ಮಾತ್ರ ಸ್ವಲ್ಪ ಹಾಕಿದ್ರಿ, ಮೆಂತೆ ಜಾಸ್ತಿ, ಕೊತ್ತಂಬರಿ ಮೆಂತೆ ಕಡಿಮೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ, ಶಾರದಾ ಮ್ಯಾಮ್ ಸಾಕಾಗಿರುವಂತಹ ಜೀರಿಗೆ ಕೊತ್ತಂಬರಿ ಮೆಂತೆ ಹಾಕಿದ ಕಷಾಯ ರೆಡಿ ಮಾಡಿಕೊಡಿದ್ರೆ ನಾನು ಟೇಸ್ಟ್ ಮಾಡೋಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕಷಾಯ ತಯಾರಿಸುವ ವಿಧಾನ: ಮೊದಲು 2 ಚಮಚದಷ್ಟು ಜೀರಿಗೆಗೆ 6 ಚಮಚದಷ್ಟು ಧನಿಯಾ ಬೀಜ, ಅರ್ಧ ಚಮಚ ಮೆಂತೆಯನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 2 ರಿಂದ 3 ಗ್ಲಾಸ್ ನೀರಿಗೆ 1 ಅಚ್ಚು ಬೆಲ್ಲ, 2 ಚಮಚದಷ್ಟು ಕಷಾಯ ಪುಡಿ ಹಾಕಿ ಕುದಿಸಿ. ಈಗ ಆರೋಗ್ಯಕರವಾದ ಕಷಾಯ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಗುಳಿಯಪ್ಪ, ಇನ್ನೊಂದು ಕಷಾಯ ಅಲ್ಲ, ಎರಡನ್ನೊಟ್ಟಿಗೆ ಟೇಸ್ಟ್ ನೋಡ್ಬೋದಲ್ಲ? ಓಕೆ, ಫಸ್ಟಿಗೆ ಗುಳಿಯಪ್ಪ ತಗೊಳ್ಳೋಲ್ಲ? ತಗೊಳ್ಳಿ ನೀವು ಕೂಡ.
ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ಲ. ಚೆನ್ನಾಗಿದೆ, ಒಳ್ಳೆಯದಂತ. ಓಕೆ, ಈಗ ಕಷಾಯ ಅಲ್ಲ. ಹಾಂ, ಇದು ಸಾಕಾಗುಂಟು. ಇದು ನಾರ್ಮಲಾಗಿ ನಾವು ಜೀರಿಗೆ ಕಷಾಯ ಎಲ್ಲ ಖಾಲಿ ಜೀರಿಗೆ ಹಾಕಿ ಮಾಡ್ತೇವಲ್ಲ, ಅದಕ್ಕಿಂತ ಟೇಸ್ಟ್ ಗಮ್ಮದಾಗಿ ಬಂದಿದೆ. ಸ್ವಲ್ಪ ಮೆಂತೆ ಕೂಡ ಹಾಕಿದ ಕಾರಣ ಟೇಸ್ಟ್ ಇನ್ನೂ ಚೆನ್ನಾಗಿ ಬಂದಿದೆಯಲ್ಲ. ಮತ್ತು ಬೆಲ್ಲ ಕೂಡ ಕರೆಕ್ಟಾಗಿ ಕೂತಿದೆ, ಸ್ವಲ್ಪ ಬೆಲ್ಲ ಹಾಕಿದಲ್ಲ. ನಾರ್ಮಲಾಗಿ ಈ ಥರ ಕಷಾಯ ಎಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ನಾವು ಸಂಜೆ ಟೈಮಲ್ಲಿ ಯಾವಾಗಲೂ ಟೀ ಕಾಫಿ ಕುಡಿಯೋದಕ್ಕಿಂತ ಈ ಥರ ಒಂದೊಂದು ಸಲ ಕಷಾಯ ಮಾಡಿ ಕೊಟ್ಕೊಳ್ಬೋದು. ಎರಡು ಅಡುಗೆ ಕೂಡ ಚೆನ್ನಾಗಿ ಬಂತು ಮ್ಯಾಮ್, ಟೇಸ್ಟಿಯಾಗಿ ಬಂದಿದೆ. ಅದರಲ್ಲಿ ಏನು ಗುಳಿಯಪ್ಪ ನಾರ್ಮಲಾಗಿ ನಾವೀಗ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಹೇಗೆ ಅನ್ನಿಸ್ತು ನಿಮಗೆ 2 ಡಿಶ್ ಮಾಡಿ? ಫಸ್ಟ್ ಟೈಮ್ ಮಾಡಿದ್ದೀರಾ? ಹೌದು, ಹಾಂ, ಒಳ್ಳೆ ಆಯಿತಾ? ಓಕೆ, ನಮಗೆ ಕೂಡ ಖುಷಿ ಆಯಿತು. ಅಂದರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಫಸ್ಟ್ ಟೈಮ್ ಬಂದು ನೀವು ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಮಾಡಿ. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ಬಿಳಿ ಅವಲಕ್ಕಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಶಾರದಾ ಮ್ಯಾಮ್ ಸಾಕಾಗಿರುವಂತಹ ಗುಳಿಯಪ್ಪ ಮತ್ತು ಸ್ಪೆಷಲ್ ಆಗಿ ಕಷಾಯ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Vidya Coffee, Aishwarya KT Specialty. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.